ರಾಜ್ಯದ ಕಾಂಗ್ರೆಸ್ ಸರ್ಕಾರ ತೈಲ ಬೆಲೆ ಇಳಿಸದೇ ಹೋದರೆ ಬಿಜೆಪಿ ಜಿಲ್ಲಾ ಬಂದ್ಗೆ ಕರೆ ನೀಡಬೇಕಾಗುತ್ತದೆ ಎಂದು ಶಾಸಕ ಭರತ್ ಶೆಟ್ಟಿ ತಿಳಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿರುದ್ಧ ಕುಳಾಯಿಯಲ್ಲಿ ನಿನ್ನೆ ಪ್ರತಿಭಟನೆ ಮತ್ತು ಹೆದ್ದಾರಿ ತಡೆ ಹೋರಾಟದಲ್ಲಿ ಭಾಗವಹಿಸಿದ ಅವರು ಸಂಸತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಂಟಾದ ಸೋಲಿನ ಹಿನ್ನೆಲೆಯಲ್ಲಿ ಸರ್ಕಾರ ಜನರಿಗೆ ಬರೆ ಎಳೆದಿದೆ ಎಂದು ಆರೋಪಿಸಿದರು. ಹೆದ್ದಾರಿ ತಡೆದು ಪ್ರತಿಭಟಿಸಿದ ಶಾಸಕರ ಸಹಿತ ಬಿಜೆಪಿ ಮುಖಂಡರನ್ನ ಪೊಲೀಸರು ಬಂಧಿಸಿ ಬಳಿಕ ಬಿಡುಗಡೆ ಮಾಡಿದ್ರು. ಬಿಜೆಪಿ ಪ್ರಮುಖರಾದ ಕಿಶೋರ್ ಕುಮಾರ್, ಪೂಜಾ ಪೈ, ರಾಜೇಶ್ ಕೊಟ್ಟಾರಿ, ಕಿಶೋರ್ ಬೊಟ್ಟಾಡಿ, ಯತೀಶ್ ಅರ್ವರ್, ತಿಲಕ್ ರಾಜ್ ಕೃಷ್ಣಾಪುರ ಮುಂತಾದವರು ಪಾಲ್ಗೊಂಡಿದ್ದರು. ಜನರಿಗೆ ನ್ಯಾಯ ಸಿಗದಾಯ್ತು. ಕಣ್ಣು ಬಿಡಿ ಕಿವಿಯ ಕೊಡಿ, ಕಣ್ಣು ಬಿಡಿ ಕಿವಿಯ ಕೊಡಿ. ಕೊಲೆಗಳು ನಿತ್ಯದ ಮಾತಾಯ್ತು. ಗ್ಯಾರಂಟಿ ಗ್ಯಾರಂಟಿ ಬಂಡೇರೆ ಓಲುಂಡು ಬಡವರನ್ನ ಸರ್ಕಾರ ಬಂಡೇರೆ ಇದಿಲ್ಲ ರೇಟಿ ಏರಾಯರೆ. ಮಂಡಲದ ಅಧ್ಯಕ್ಷರಾದಂತ ರಾಜೇಶ್ ಪಟೇಲ್ ಈ ಸರ್ಕಾರ ಬಂದ ಮೇಲೆ ಜನರ ನಿದ್ದೆಯನ್ನು ಗೆಡಿಸುವಂತ ಕೆಲಸ ಕಾರ್ಯಗಳಾಗಿದೆ. ಹಿಂದುತ್ವದ ವಿರೋಧಿ ಕಾರಣಕ್ಕೋಸ್ಕರ, ಹಿಂದುತ್ವದ ವಿರೋಧವಾಸಿಗಳಿಗೋಸ್ಕರ ಯಾವ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಾ, ಯಾವ ಮಲ್ಲೇಶ್ವರಂನ ಕೆಫೆಯ ಯಾವ ಕೆಫೆ ಇದೆ, ರಾಮೇಶ್ವರಂ ಕೆಫೆ ಇದೆ, ಅಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಾ, ಅದಕ್ಕಿಂತ ಭೀಕರ ಬಾಂಬ್ ಬ್ಲಾಸ್ಟ್ ಇವತ್ತು ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮುಖಾಂತರ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯರೇ, ನೀವು ಉಲ್ಲೇಖ ಮಾಡ್ತಾ ಹೋಗ್ತೀರಿ, ಶಾಸಕರ ಸಭೆಯಲ್ಲಿ ಹೇಳ್ತೀರಿ, ರಾಜ್ಯದಲ್ಲಿ ಹೇಳ್ತೀರಿ, ನಾನು 10 ಬಾರಿ 18 ಬಾರಿ ಏನು ಬಜೆಟ್ ಅನ್ನು ಮಂಡಿಸಿದ್ದೇನೆ. ಗೊತ್ತಿರ್ಬೇಕಿತ್ತಲ್ಲ, ನಿಮಗೆ ಗೊತ್ತಿರ್ಬೇಕಿತ್ತಲ್ಲ. ಮತ್ತು ಪೆಟ್ರೋಲ್ ಬೆಲೆಯನ್ನ ಏರಿಸಿದ್ದಾರೆ. ಇದನ್ನ ನಾವು ಏನು ಮಾಡಿದ್ರು ನಡೀತದೆ ಅನ್ನುವಂತ ಭಾವನೆ ಕರ್ನಾಟಕದ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕಿದೆ. ಆದ್ರೆ ಇನ್ನು ಮುಂದೆ ಇದನ್ನ ತಡೆದುಕೊಳ್ಳುವಂತ ವ್ಯವಸ್ಥೆ ಅಥವಾ ಮಾನಸಿಕ ಶಕ್ತಿ ಸಾರ್ವಜನಿಕರಿಗೂ ಇಲ್ಲ, ನಾವಂತೂ ತೆಗೆದುಕೊಳ್ಳುವುದು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಪ್ರತಿಭಟನೆ ಮೊನ್ನೆ ಮಾಡಿದ್ದೇವೆ, ಹೇಳಿದ್ರೆ ನೀವು ಕಮ್ಮಿ ಮಾಡಿ, ರೋಲ್ ಬ್ಯಾಕ್ ಮಾಡಿ, ನೀವೇನು ಇನ್ಕ್ರೀಸ್ ಮಾಡಿದ್ರಿ ಅದನ್ನ ರೋಲ್ ಬ್ಯಾಕ್ ಮಾಡಿ ಪ್ರೈಸ್ಗಳನ್ನ ಅಂತ ಹೇಳಿದ್ರೆ ಇವ್ರು ಕೇಳ್ತಾ ಇಲ್ಲ. ಇವತ್ತು ರಸ್ತೆ ತಡೆ ಆಗ್ತಾ ಇದೆ. ಗೊತ್ತುಂಟು ರಸ್ತೆ ತಡೆ ಒಂದ್ ವೇಳೆ ಮಾಡಿದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ, ಎಲ್ಲ ಕಾಯ್ತಾ ಇದ್ದಾರೆ. ಒಂದು ಸರಿ ಇವರನ್ನ ಅರೆಸ್ಟ್ ಮಾಡಿ ನಾವೆಲ್ಲ ಮನೆಗೆ ಹೋಗ್ಬೋದು ಅನ್ನುವಂತ ವ್ಯವಸ್ಥೆಯಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಸಹಜ. ಆದ್ರೆ ಇದು ಇವತ್ತಿಗೆ ನಿಲ್ಲುವುದಿಲ್ಲ. ಒಂದು ವೇಳೆ ನೀವು ಪ್ರೈಸ್ ರೋಲ್ ಬ್ಯಾಕ್ ಮಾಡದಿದ್ರೆ ಯಾವ ರೀತಿ ಕರ್ನಾಟಕವನ್ನ ಬಂದ್ ಮಾಡಬೇಕು, ಮಂಗಳೂರು ಉತ್ತರವನ್ನ ಬಂದ್ ಮಾಡಬೇಕು, ಖಂಡಿತ ನಮಗೆ ಗೊತ್ತಿದೆ. ಸಾರ್ವಜನಿಕರು ಸಹ ನಮ್ಮೊಂದಿಗಿದ್ದಾರೆ. ಜನಬಲದ ಮುಂದೆ ಯಾವುದೇ ರೀತಿಯ ಬಲ ನಡೆಯುವುದಿಲ್ಲ. ನೀವು ಅನ್ಯಾಯವನ್ನ ಏನ್ ಮಾಡಿದ್ರೆ ಅದಕ್ಕೆ ಸರಿಯಾದ ತಕ್ಕ ಶಿಕ್ಷೆಯನ್ನ ಕೊಡುವಂತ ವ್ಯವಸ್ಥೆ ಸಹ ನಮ್ಮಲ್ಲಿದೆ. ಅದಕ್ಕಾಗಿ ಇಲೆಕ್ಷನ್ಗೆ ಕಾಯ್ತಾ ಇದ್ದಾರೆ. ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ನಿಮ್ಗೆಲ್ಲ ಬುದ್ಧಿ ಕಲಿಸಿದ್ದಾರೆ ಜನ. ಅದೇ ರಿವೆಂಜ್ ಅನ್ನ ತೆಗೆದ ಹಾಗೆ ಇದೆ ಈಗ. ಅದೇ ರಿವೆಂಜ್ ಅನ್ನ ಮೊನ್ನೆ ನಿಮ್ಮ ಕ್ಯಾಂಡಿಡೇಟ್ ಗಳನ್ನೆಲ್ಲ ಸೋಲಿಸಿದ್ದಾರೆ ಜನ ಅನ್ನುವಂತ ವಿಷಯವನ್ನ ಮುಂದಿಟ್ಕೊಂಡು ಜನರಿಗೆ ಶಿಕ್ಷೆ ಕೊಡುವಂತ ಒಂದು ಪ್ರಯತ್ನವನ್ನ ತೈಲದ ಬೆಲೆಯನ್ನ ಏರಿಕೆ ಮಾಡುವ ಮೂಲಕ ನೀವು ಮಾಡ್ತಿದ್ದೀರಿ ಅನ್ನೋದು ಜನರಿಗೆ ಸಹ ಗೊತ್ತಾಗಿದೆ.